ಕೊರಗ ಸಮುದಾಯದ ಯುವಕನ ಮೆಹಂದಿ ಕಾರ್ಯಕ್ರಮದಲ್ಲಿ ಡಿಜೆ ಅಳವಡಿಸಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಮದುಮಗನಿಗೂ ಸೇರಿದಂತೆ ಮೆಹಂದಿ ಕಾರ್ಯಕ್ರಮಕ್ಕೆ ಬಂದ ಕೊರಗ ಸಮುದಾಯದವರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿ ಮೆಹಂದಿ ಸಂಭ್ರಮಕ್ಕೆ ಅಡ್ಡಿಪಡಿಸಿದ ಅಮಾನವೀಯ ಘಟನೆ ಕೋಟತಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊರಗ ಕಾಲೋನಿಯಲ್ಲಿ ನಡೆದಿದೆ. ಘಟನೆಯಲ್ಲಿ ಮದುಮಗ ರಾಜೇಶ್, ಕೊರಗ ಸಮುದಾಯದ ಮುಖಂಡ ಗಣೇಶ್ ಕೊರಗ, ಸುಂದರಿ, ಲಕ್ಷ್ಮಿ, ಬೇಬಿ, 12 ವರ್ಷ ಪ್ರಾಯದ ಬಾಲಕಿ, ಮದುಮಗನ ತಾಯಿ ಗಿರಿಜಾ, ಪ್ರವೀಣ್, ಶೇಖರ್ ಮೊದಲಾದವರಿಗೆ ಕೈ, ಕಾಲು, ತಲೆ, ಕುತ್ತಿಗೆಗೆ ಗಾಯಗಳಾಗಿವೆ. ಕೋಟತಟ್ಟು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕೊರಗ ಕಾಲೋನಿಯಲ್ಲಿ ಕೊರಗ ಸಮುದಾಯದ ರಾಜೇಶ್ ಎನ್ನುವವರ ಮದುವೆ ಡಿಸೆಂಬರ್ 29ಕ್ಕೆ ಕುಮಟಾದಲ್ಲಿ ನಡೆಯಲಿದ್ದು, ಸೋಮವಾರ ಮನೆಯಲ್ಲಿ ಅದ್ದೂರಿ ಮೆಹಂದಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾಲೋನಿಯಲ್ಲಿನ ಸಮುದಾಯದವರು ಮತ್ತು ಊರಿನ ಗೆಳೆಯರು ಮೆಹಂದಿ ಶಾಸ್ತ್ರಕ್ಕೆ ಬಂದಿದ್ರು. ಡಿಜೆ ವ್ಯವಸ್ಥೆಯೂ ಇದ್ದು, ರಾತ್ರಿ 9:30ರಿಂದ ಊಟದ ವ್ಯವಸ್ಥೆ ಮಾಡಲಾಗಿತ್ತು. 10 ಗಂಟೆಯ ಬಳಿಕ ಪೊಲೀಸ್ 112 ವಾಹನ ಆಗಮಿಸಿ ಡಿಜೆ ಶಬ್ದ ತೆಗೆಯುವಂತೆ ಸೂಚಿಸಿದ್ದು, ಕೆಲವೇ ಕ್ಷಣಗಳಲ್ಲಿ ಬಂದ ಕೋಟಾ ಪಿಎಸ್ಐ ಸಂತೋಷ್ ಬಿಪಿ ಹಾಗೂ ಇತರ ಕೆಲ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರ ಮೇಲೆ ಲಾಠಿಯಿಂದ ಹಲ್ಲೆ ನಡೆಸಿದ್ದಾರೆ. ಮದುಮಗನ ಅಣ್ಣ ಗಿರೀಶ್, ಸುದರ್ಶನ್ ಹಾಗೂ ಸಚಿನ್ ಎನ್ನುವವರನ್ನ ಕೂಡ ಠಾಣೆಗೆ ಕರೆದೊಯ್ದು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದಾರೆ ಎಂದು ನೊಂದವರು ಆರೋಪಿಸಿದ್ದಾರೆ. ಕೋಟಾ ಪರಿಸರದಲ್ಲಿ ನಮ್ಮ ಕೊರಗ ಸಮುದಾಯದವರ ಒಂದು ಕಾರ್ಯಕ್ರಮದಲ್ಲಿ ನಿನ್ನೆ ಕೋಟಾ ಪೊಲೀಸ್ ಠಾಣೆಯ ಅಧಿಕಾರಿಗಳು ಏಕಾಏಕಿ ನುಗ್ಗಿ ಅವರ ಮೇಲೆ ದೌರ್ಜನ್ಯವನ್ನು ಮಾಡಿ ಲಾಠಿ ಚಾರ್ಜ್ ಮಾಡಿ ಇನ್ನಿಲ್ಲದ ಒಂದು ಪ್ರಕರಣವನ್ನು ಸೃಷ್ಟಿ ಮಾಡಿದ್ದಾರೆ. ಬಹುಶಃ ಇದು ಕೊರಗ ಸಮುದಾಯ ಬೆಳೀಬಾರ್ದು, ಅವರು ಮತ್ತೆ ಮೆಟ್ಟಬೇಕು ಅಂತಕ್ಕಂಥದ್ದು ಅಥವಾ ಅವರು ಹೆದರಿ ಓಡಿ ಹೋಗ್ತಕ್ಕಂಥ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ಹಾಗಾಗಿ ಇಷ್ಟು ದೊಡ್ಡ ದೌರ್ಜನ್ಯ ನಾನಂತೂ ಕಂಡದ್ದಿಲ್ಲ ಈ ಪರಿಸರದಲ್ಲಿ. ಅದಕ್ಕೋಸ್ಕರ ನಾವು ನಾಳೆ ಆ ಕಾಲೋನಿಯಲ್ಲಿ ಮದುವೆ ಕಾರ್ಯಕ್ರಮ ಇರುವುದರಿಂದ ಒಂದು ಸ್ವಲ್ಪ ಕಾಯ್ತಾ ಇದ್ದೇವೆ. ನಾಡ್ದು ನಾವು ಏನು ಮಾಡಬೇಕು ಅಂತೇಳಿ ಮತ್ತೆ ಕೂತು ಪ್ಲ್ಯಾನ್ ಮಾಡಿ ಖಂಡಿತವಾಗಿ ನಾವು ಹೋರಾಟವನ್ನು ಮಾಡಿ ಇದಕ್ಕೆ ಖಂಡಿತವಾಗಿ ನ್ಯಾಯವನ್ನು ಸಿಗಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಖಂಡಿತ ನಮ್ಮೆಲ್ಲ ಜನರಿಗೆ ನ್ಯಾಯವನ್ನು ಕೊಡಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಈ ಬಗ್ಗೆ ಗಣೇಶ್ ಕೊರಗ ಪ್ರತಿಕ್ರಿಯೆಯನ್ನ ನೀಡಿ, ಡಿಜೆ ಶಬ್ದ ಕಡಿಮೆ ಮಾಡಲು ಹೇಳಿ ತೆರಳುವಾಗಲೇ 7-8 ಮಂದಿ ಪೊಲೀಸರು ಬಂದು ಏಕಾಏಕಿ ಜೀಪಿಗೆ ಎಳೆದೊಯ್ದರು. ಬಾಯಿಗೆ ಬಂದಂತೆ ಅವಾಚ್ಯವಾಗಿ ಬೈದ್ರು. ಹೆಂಗಸರು, ಮಕ್ಕಳು, ವೃದ್ಧರು ಎಂದು ನೋಡದೆ ಹಲ್ಲೆ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನಾವು ಯಾವ ದೇಶದಲ್ಲಿದ್ದೇವೆ, ನಮಗೆ ಬದುಕುವ ಹಕ್ಕಿಲ್ಲವೇ ಎಂಬುದು ತಿಳಿಯುತ್ತಿಲ್ಲ. ಕೊರಗ ಚಳವಳಿಯ ನನ್ನ ಸುದೀರ್ಘ ಜೀವನದಲ್ಲಿ ಪೊಲೀಸರಿಂದ ಈ ರೀತಿಯಾಗಿ ಅಮಾನವೀಯ ಹಲ್ಲೆ ನಾನು ಇದುವರೆಗೂ ಕಂಡಿಲ್ಲ. ಡಿಜೆ ಅಳವಡಿಸಿದ್ದಕ್ಕೆ ಸಾರ್ವಜನಿಕ ದೂರುಗಳು ಬಂದ್ರೆ ಡಿಜೆ ನಿಲ್ಲಿಸಿ ತೆರಳಬಹುದಿತ್ತು. ಆದರೆ ಏಕಾಏಕಿಯಾಗಿ ದೊಡ್ಡ ತಪ್ಪು ಮಾಡಿದವರ ಹಾಗೆ ಎಲ್ಲರನ್ನ ಎಳೆದಾಡಿ ಥಳಿಸಿ ಲಾಠಿ ಬೀಸುವ ಹಕ್ಕೇನಿತ್ತು? ನಾವು ಕೊರಗರು, ನಮ್ಮ ಹಿರಿಯರಂತೆ ಅವರಿವರಲ್ಲಿ ಕೈ ಚಾಚಿಕೊಂಡೇ ಇರಬೇಕಾ? ನಾನೊಬ್ಬ ಕೊರಗ ಮುಖಂಡ ಎಂದು ನೋಡದೆ ನನ್ನ ಕುತ್ತಿಗೆ ಪಟ್ಟಿ ಹಿಡಿದು ಜೀಪಲ್ಲಿ ತುಂಬಿಕೊಂಡು ಠಾಣೆಗೆ ಕರೆದೊಯ್ದಿದ್ದಾರೆ. ಈ ದುರ್ಘಟನೆಯಿಂದಾಗಿ ಪೊಲೀಸರ ಮೇಲಿದ್ದ ಗೌರವ ಕಳೆದುಕೊಂಡಿದ್ದೇವೆ ಎಂದು ಹೇಳಿದರು. ನಾನು ಎಂತ ಇಲ್ಲಿ ನಿಂತ್ಕೊಂಡಿದ್ದೆ, ಇವರೆಲ್ಲ ಗಟ್ಟಿ ಇರ್ತಿದ್ರು. ನಾನು ಹೇಳಿದೆ ಸ್ವಲ್ಪ ಕಡಿಮೆ ಮಾಡಿ ಅಂತೇಳಿ ಹೇಳಿ ನಾನು ರಿಸರ್ಚ್ ಮಾಡ್ಲಿಕ್ಕೆ ಆಚೆ ಹೋದಾಗ ಹೆಣ್ಮಕ್ಳಿದ್ರು, ಬೇಡ ನಾನು ಹೊರಗೆ ಹೋದೆ. ಇಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಜಿಪ್ ಅಂತ ಒಂದೇ ಸಲ ಬಂದು ನಾನು ಎಂತ ಜಿಪ್ ಅಂತ ನೋಡುವಾಗ ಏನು 7-8 ಜನ ಲಾಟ್ ಇಟ್ಕೊಂಡು ಇಳಿದು ಬಿಟ್ಟು ಏನಾಯ್ತು, ನಾನು ಏನ್ ಸರ್ ಕೇಳೋಗೇನು, ನಾನು ಕುತ್ತಿಗೆ ಪಟ್ಟಿ ಹಿಡಿದು ಎಳ್ಕೊಂಡು ಹೋಗಿ ಜೀಪಿಗೆ ಹಾಕಿ ಆಯ್ತು. ನಾನು ಎಂತಕ್ಕೆ ಸರ್ ಏನು ಮಾಡ್ತಿದ್ದೀರಿ ನೀವು ಅಂತ ಕೇಳಿ ಅಷ್ಟೊತ್ತಿಗೆ ಬಂದು ಹೊಡಲಿಕ್ಕೆ ಶುರು ಮಾಡಿದವ್ರು ಇತ್ತಲ್ಲ, ಹೆಣ್ಣು ಮಕ್ಕಳು ಏನಿಲ್ಲ, ನೀವು ಏನು ಸುಳೆ ಮಕ್ಕಳೇ, ನೀವು ಇದ್ದವ್ರು ನೆಮ್ಮದಿ ಹಾಳು ಮಾಡ್ತಿದ್ರೆ ಹಾಗೆ ಹೀಗೆ ನಮಗೆ ಬೇರೆ ಕಡೆಯಿಂದ ಒತ್ತಡ ಬರ್ತಾ ಇದೆ ಅಂತ ಒಂದು ಮಾತಾಡಿದ್ರೆ ಸರ್, ಅಲ್ಲ ಸರ್ ಏನಾಯ್ತು ಕೇಳಿದ್ರೆ ಇಲ್ಲ ನೀವು ಎಂತೆಂತ ಹೊಳಕು ಶಬ್ದದಲ್ಲೇ ಮಾತಾಡ್ತಿದ್ರೆ ಅಂದ್ರೆ ಇದು ಒಂದು ನಾವು ಯಾವ ದೇಶದಲ್ಲಿ ಇದ್ದೇವೆ ಅಂತ ಅನ್ಸದೆ ನಮಗೆ. ಒಂದು ಸಮಾಜ ಕಲ್ಯಾಣ ಸಚಿವರ ನಾವು ಗ್ರಾಮದಲ್ಲಿ ಇದ್ದುಕೊಂಡು ಇಂಥ ಪರಿಸ್ಥಿತಿ ಇವತ್ತು ಕೊರಗರಿಗೆ ಆಗ್ತದೆ ಅಂತ ಹೇಳಿದ್ರೆ ಇದು ಇಡೀ ಜಿಲ್ಲಾಡಳಿತಕ್ಕೆ ಒಂಥರ ಸೇಮ್ ಇದು. ಹಾಗಾದ್ರೆ ನಾವು ಏನು ಮಾಡ್ಬೇಕು ಸರ್? ಎಷ್ಟೋ ವರ್ಷದಿಂದ ಇಲ್ಲೊಂದು ನಮ್ಮ ಹುಡುಗಂದು ಖುಷಿಯಿಂದ ನಾವು ಮದುವೆ ಮಾಡ್ತಿದ್ದೇವೆ, ಅದನ್ನು ಈ ಥರ ಆದರೆ ಹಾಗಾದ್ರೆ ನಮ್ಗೆ ಇಲ್ಲಿ ಬದುಕಲಿಕ್ಕೆ ಹಕ್ಕೇ ಇಲ್ವಾ ನಮಗೆ? ಯಾವ ರೀತಿ ಆಗಾದ್ರೆ ಕೊರಗರು ಅಂತ ಹೇಳಿದ್ರೆ ಇನ್ನೂ ಕೂಡ ನಾವು ಬೇಡ್ತಾ ಇನ್ನೊಬ್ಬರ ಮನೆ ಸೇವ್ ಮಾಡ್ಕೊಂಡಿರ್ಬೇಕಾ? ಅದು ಆ ಹುಡುಗ ಒಂದು ಎಜುಕೇಷನ್ ಇದೆ, ಅವನಿಗೆ MSW ಆಗಿದ್ದಾನೆ, ಏನು ನಾವೆಲ್ಲ ಸೇರ್ಕೊಂಡು ಒಳ್ಳೆ ಚಂದ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಗೌರವ ಇಲ್ವಾ ನಮಗೆ? ಇದು ನಿಜವಾಗಿ ನಾನು ಹೇಳೋದು, ಇದು ಜಿಲ್ಲಾ ಆಡಳಿತಕ್ಕೆ ಮತ್ತು ನಮ್ಮ ಸಚಿವರು ಇದ್ದಾರಲ್ಲ ಅವರ ಏರಿಯಾಕ್ಕೆ ಇದೊಂದು ಕೆಟ್ಟ ಹೆಸರು. ಇಂಥ ಅಧಿಕಾರಿಗಳು ಇರುವುದರಿಂದ ನಮ್ಮ ದೇಶ ಇವತ್ತು ಈ ಪರಿಸ್ಥಿತಿಯಲ್ಲಿ ಬರ್ತಾ ಇದೆ ಸರ್. ನಮ್ಮ ಜನ ಇವತ್ತು ಕೂಡ ಅಷ್ಟು ಹೊಡೆದಿದ್ದಾರೆ, ಆದರೂ ನಮ್ಮ ಮಕ್ಕಳು ಒಬ್ಬರಿಗೂ ಕೂಡ ಮೈ ಮೇಲೆ ಕೈ ಬೀಳಲಿಲ್ಲ. ಆದರೂ ಸ್ಟೇಷನ್ ನಮ್ಮನ್ನು ಕರ್ಕೊಂಡು ಹೋದ್ರು, ಸೆಲ್ಲಲ್ಲಿ ಹಾಕಿದ್ರು, ನನ್ನ ಅಂಗಿ ಬಿಚ್ಚಿಸಿದ್ರು, ನನಗೆ ಹೊಡೆದ್ರು, ನನ್ನೊಟ್ಟಿಗಿದ್ದ ಮಕ್ಕಳಿಗೆ ಹೊಡೆದ್ರು. ಅಲ್ಲಿ ಕೇಳ್ತಾರೆ, ನೀನು SC ST ಕೇಳ್ತಿದ್ದಾರೆ ಒಂದು ಹುಡುಗನಿಗೆ. ಅವ ಹೇಳಿದ ನಾನು ಕೊರಗ, ಬೋಳಿ ಮಗನೇ ನೀನು ಕೊರಗಲ್ಲ, ನಾನು SC ಅಂದೇನು ಹೊಡಿತಾನೆ ಸಣ್ಣ ಹುಡುಗ ಅವನಿಗೆ.
ಹಾಗಾದ್ರೆ ಇದಕ್ಕೊಂದು ಏನು ಮನುಷ್ಯನ ಕೊರಗರಿಗೆ ಬೆಲೆನೇ ಇಲ್ವಾ ಇಲ್ಲಿ? ಘಟನೆ ನಡೆದ ಕೊರಗ ಕಾಲೋನಿಗೆ ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟರ್ ಅನಂತ ಪದ್ಮನಾಭ ಅವರು ಭೇಟಿ ನೀಡಿದ್ರು. ನೊಂದ ಕಾಲೋನಿ ನಿವಾಸಿಗಳು ತಮಗಾದ ಅನ್ಯಾಯವನ್ನ ಅವರೆದುರು ಎಳೆಯಾಗಿ ಬಿಚ್ಚಿಟ್ರು. ಹಾಗೂ ಕೊರಗ ಸಮುದಾಯದವರು ಸ್ಥಳೀಯ ನಾಗರಿಕರು ಮಾತನಾಡಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಆಗ್ರಹಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಿಪಿಐ, ಘಟನೆಯ ಬಗ್ಗೆ ಈಗಾಗಲೇ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಪೊಲೀಸ್ ಇಲಾಖೆಯ ಮೇಲೆ ಸಮುದಾಯದವರು ವಿಶ್ವಾಸವಿದೆ. ಘಟನೆಯಾದ ಸಂದರ್ಭದಲ್ಲಿನ ವಿಡಿಯೋ ದೃಶ್ಯಾವಳಿಗಳನ್ನು ಗಮನಿಸಿ ಸೂಕ್ತ ತನಿಖೆಯನ್ನ ನಡೆಸುತ್ತೇವೆ ಎಂದು ಭರವಸೆಯನ್ನ ನೀಡಿದ್ರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.